ಕೂಡಲ ಸಂಗಮದ ಆ ತಟದಲ್ಲಿ ಮೌನವೊಂದು ಆವರಿಸಿತ್ತು. ಕಾಯಕವೇ ಕೈಲಾಸವೆಂದು ಕಲಿಸಿದ ಮಹಾಮಹಿಮ ತನ್ನ ಅರಿವಿನ ಆಕಾಶವನ್ನ ಶೂನ್ಯದಲ್ಲಿ ವಿಲೀನಗೊಳಿಸಲು ಸಿದ್ಧರಾಗಿದ್ದರು. ಅದು ಕೇವಲ ಪ್ರಾಣ ಪಕ್ಷಿ ಹಾರಿಹೋದ ಸಮಯವಲ್ಲ, ಅದು ಒಂದು ಯುಗದ ಬೆಳಕು ಜ್ಯೋತಿಯಲ್ಲಿ ಜ್ಯೋತಿಯಾದ ಕ್ಷಣವಾಗಿತ್ತು. ನದಿ ಸಾಗರವನ್ನ ಸೇರುವುದು ಸಹಜ ಸ್ನೇಹಿತರೆ, ಆದರೆ ಸಾಗರವೇ ಬಂದು ನದಿಯನ್ನ ಇಲ್ಲಿ ಅಪ್ಪಿಕೊಂಡಿದೆ. ಕೂಡಲ ಸಂಗಮದ ಹರಿವಿನಲ್ಲಿ ಬಸವಣ್ಣನವರು ಲಿಂಗೈಕ್ಯರಾದಾಗ ಭೂಮಿಗಿಂತ ಆಕಾಶವೇ ಹೆಚ್ಚು ಭಾರವಾಗಿತ್ತು. ಶೂನ್ಯ ಸಿಂಹಾಸನ ಒಡೆಯ ಶೂನ್ಯದಲ್ಲಿ ಒಂದಾದಾಗ ಆ ಮಹಾನ್ ಕ್ರಾಂತಿಯ ಅಂತ್ಯವಾಗಿತ್ತು. ಕಲ್ಯಾಣದ ಕ್ರಾಂತಿಯ ನಂತರ ಜಗಜ್ಯೋತಿ ಬಸವೇಶ್ವರರು ಎಲ್ಲಿಗೆ ಹೋದರು? ಕೂಡಲ ಸಂಗಮೇಶ್ವರನಲ್ಲಿ ಅವರು ಐಕ್ಯರಾದಾಗ ಆ ನಿಗೂಢ ಮತ್ತು ಭಾವುಕ ಕ್ಷಣಗಳ ಹಿಂದಿರುವ ಅಸಲಿ ಸತ್ಯವೇನು? ಕ್ರಾಂತಿ ಪುರುಷನ ಅಂತಿಮ ಪಯಣದ ಹಾದಿ ಹೇಗಿತ್ತು ಅಂತ ಹುಡುಕುತ್ತಾ ಹೋದರೆ ಹಲವಾರು ನಿಗೂಢ ಮಾಹಿತಿಗಳು ಒಂದೊಂದಾಗಿ ಹೊರಗೆ ಬರುತ್ತವೆ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಬಸವಣ್ಣನವರ ಸಾವು ಕೊಲೆಯಲ್ಲ, ಆತ್ಮಹತ್ಯೆ ಅಲ್ಲ, ಆದರೆ ಕೆಲವರು ಇಚ್ಛಾಮರಣ ಎನ್ನುತ್ತಾರೆ. ಅದು ಕೂಡ ಸಂಶಯ ಮೂಡಿಸುವಂತಹದು. ಆದರೆ ಕಲ್ಯಾಣದಲ್ಲಿ ಶರಣರ ಕೊಗ್ಗೊಲೆ ಸುದ್ದಿ ಕೇಳಿ ಬಸವಣ್ಣ ಆಘಾತಗೊಂಡಿದ್ದರು ಎನ್ನುವುದು ಅವರ ವಚನಗಳ ಮುಖಾಂತರ ತಿಳಿದು ಬರುತ್ತದೆ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ಹತ್ಯೆ ಬ್ರಹ್ಮ ಹತ್ಯೆಯ ಮಹಾಪಾಪ ಎಂದು ಬ್ರಾಹ್ಮಣರ ಹತ್ಯೆ ಮಾಡುತ್ತಿರಲಿಲ್ಲ. ಬಸವಣ್ಣನವರು ಬ್ರಾಹ್ಮಣ ಎಂದು ಗ್ರಹಿಸಿ ಅವರಿಗೆ ಹತ್ಯಾ ಶಿಕ್ಷೆ ಕೊಡದೆ ಗಡಿಪಾರು ಶಿಕ್ಷೆ ಕೊಟ್ಟಿದ್ದರು ಎಂದು ಇತಿಹಾಸದ ಮುಖಾಂತರ ನಮಗೆ ತಿಳಿದು ಬರುತ್ತದೆ. ಗಡಿಪಾರು ಆದ ಮೇಲೆ ಶರಣರ ಕೊಗ್ಗೊಲೆ ಆಗುತ್ತವೆ. ರೊಚ್ಚಿಗೆದ್ದ ಶರಣರು ಬಿಜ್ಜಳ ಮಹಾರಾಜನನ್ನು ಕೊಲೆ ಮಾಡುತ್ತಾರೆ. ಇದು ಬಸವ ವಚನದಲ್ಲೂ ಕೂಡ ಬರುತ್ತದೆ. ಬಿಜ್ಜಳನ ಸಹೋದರ ಸಂಬಂಧಿ ರಾಜ ಆಳುತ್ತಾನೆ. ರಾಜನ ಕೊಲೆಯಲ್ಲೂ ಕೂಡ ಅವನ ಕೈವಾಡ ಇತ್ತು ಎಂದು ಬರೆಯಲಾಗಿದೆ. ಆದ್ದರಿಂದಲೇ ಬಿಜ್ಜಳನ ಕೊಲೆ ನಂತರ ಯಾವುದೇ ಹತ್ಯಾಕಾಂಡ ಆಗುವುದಿಲ್ಲ. ಹಾಗೂ ಬಸವಣ್ಣನ ಸಾವಿನ ನಂತರ ಬರೆದ ಯಾವ ಶರಣರು ತಮ್ಮ ವಚನದಲ್ಲಿ ಕೊಲೆ ಬಗ್ಗೆ ಕೂಡ ಉಲ್ಲೇಖ ಮಾಡುವುದಿಲ್ಲ. ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹೇಡಿ ಇಲ್ಲ ಎನ್ನುವುದು ಅವರ ವಚನಗಳೇ ಸಾಕ್ಷಿ. ನಾನು ಬಿಜ್ಜಳನು ಹೆದರುವನೇನು, ಮರಣವೇ ಮಹಾನವಮಿ, ಸಾವಿಗೆ ಹೆದರುವನಲ್ಲ ಈ ಶರಣನು ಎಂದು ಬರೆದಿದ್ದಾರೆ. ಬಸವಣ್ಣನವರು ಸಾವು ಒಂದು ಜೀವನದ ಕೊನೆಯ ಪ್ರಕ್ರಿಯೆ ಎಂದು ಊಹಿಸಿದ್ದರು. ವಚನಗಳಲ್ಲಿ ಬಿಜ್ಜಳನ ಕೊಲೆಯ ನಂತರ ಕಲ್ಯಾಣ ಕ್ರಾಂತಿ ಮೊಟಕುಗೊಂಡಿತ್ತು ಎಂದು ಉಲ್ಲೇಖಿಸಿದ್ದಾರೆ. ನಾನು ಬಂದ ಕಾರ್ಯ ಮುಗಿಯುತ್ತೆ ಎಂದು ಹೇಳಿದ್ದರು. ಈ ಸಾಂದರ್ಭಿಕ ಸಾಕ್ಷ್ಯಾಧಾರಗಳನ್ನು ಓರೆ ಹಚ್ಚಿದರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಎನ್ನುವುದು ಸಾಬೀತಾಗುತ್ತದೆ. ಇನ್ನು ಇಚ್ಛಾಮರಣದ ಬಗ್ಗೆ ಹೇಳಬೇಕೆಂದರೆ ಶರಣರ ಯಾವ ವಚನದಲ್ಲೂ ಕೂಡ ಇಚ್ಛಾಮರಣದ ಬಗ್ಗೆ ನಿಮಗೆ ಮಾಹಿತಿ ದೊರೆಯೋದಿಲ್ಲ. ಇಚ್ಛಾಮರಣ ಜೈನ ಮತದಲ್ಲಿ ಬರುತ್ತದೆ. ಅದಕ್ಕೂ ಬಹಳ ವಿಧಿವಿಧಾನಗಳು, ಪ್ರಕ್ರಿಯೆಗಳು ಇವೆ. ಬಸವಣ್ಣನವರು ಇಚ್ಛಾಮರಣವನ್ನು ಕೂಡ ಹೊಂದಿಲ್ಲ ಎಂದು ಹೇಳಲಾಗುತ್ತಿದೆ. ಸಾವು ನೆನೆದಾಗ ಬರುವಂತಹ ಸರಳ ಪ್ರಕ್ರಿಯೆ ಅಲ್ಲ. ಆಹಾರ ತ್ಯಜಿಸಿ ದೇಹವನ್ನು ಸವೆಸಿ ಯೋಗದಲ್ಲಿ ನಿರತರಾಗಿ ಜೀವ ಬಯಲು ಮಾಡಲು ಕೆಲವು ದಿವಸಗಳೇ ಬೇಕಾಗುತ್ತವೆ. ಒಂದು ವೇಳೆ ಬಸವಣ್ಣನವರು ಇಚ್ಛಾಮರಣಕ್ಕೆ ಪ್ರಯತ್ನ ಪಟ್ಟಿದ್ದರೆ ಸುದ್ದಿ ಎಲ್ಲ ಕಡೆ ಹರಡಿ ಎಲ್ಲ ಶರಣರು ಕೂಡಲ ಸಂಗಮದಲ್ಲಿ ಸೇರುತ್ತಿದ್ದರು. ಅದು ಕೂಡ ಯಾವ ವಚನದಲ್ಲೂ ಕೂಡ ಉಲ್ಲೇಖ ಮಾಡಲಾಗಿಲ್ಲ. ಆದರೆ ಅವರ ಸಾವಿನ ಸುದ್ದಿ ಕೇಳಿ ಪತ್ನಿ ನೀಲಾಂಬಿಕೆ ವಚನ ಬರೆದು ಆಘಾತವಾಗಿ ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮದಲ್ಲಿ ಕೊನೆಯ ಉಸಿರು ಎಳೆಯುತ್ತಾರೆ. ಬಸವಣ್ಣನವರು ಐಕ್ಯವಾದಂತಹ ಸ್ಥಳ ಸಂಗಮೇಶ್ವರ ದೇವಸ್ಥಾನದ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮದಲ್ಲಿದೆ. ಅವರ ಸಾವು ಸಹಜ ಸಾವಾಗಿತ್ತು. ಅಂದು ನದಿಗಳ ಸಂಗಮದಲ್ಲಿ ಭಾರೀ ಮಳೆ ಗಾಳಿ ಬೀಸಿತ್ತು ಎಂದು ಕೂಡ ಹೇಳಲಾಗಿದೆ. ಇಲ್ಲಿಯೇ ನೀವು ಬಸವಣ್ಣನವರ ಐಕ್ಯ ಮಂಟಪವನ್ನು ಕೂಡ ನೋಡಬಹುದು. ಆದ್ದರಿಂದಲೇ ಬಸವಣ್ಣನವರ ಸಾವು ಆತ್ಮಹತ್ಯೆ ಅಲ್ಲ, ಇಚ್ಛಾಮರಣ ಅಲ್ಲ, ಅಥವಾ ಕೊಲೆ ಕೂಡ ಅಲ್ಲ. ಅದು ಒಂದು ಸಹಜ ಸಾವಾಗಿತ್ತು. ಹಾಗೂ ಮಹಾತ್ಮರ ಸಾವಿನ ಬಗ್ಗೆ ಸಂಶಯ ಹುಟ್ಟಿಸಿ ಕತೆ ಕಟ್ಟಿ ಬಣ್ಣ ಬಳಿದು ಚರ್ಚಿಸುವ ಅವಶ್ಯಕತೆಯೇ ಇಲ್ಲ. ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ಸಂಶೋಧನೆ ಮಾಡಿ ಚರ್ಚಿಸಿ ಸಮಾಜಕ್ಕೆ ಧಾರೆ ಎರೆದು ಸಮಾಜದಲ್ಲಿಯ ಗೊಂದಲವನ್ನು ನಿವಾರಿಸಬೇಕೆಂದು ನಾನು ಈ ಮೂಲಕ ಬುದ್ಧಿಜೀವಿಗಳಲ್ಲಿ ಕೂಡ ವಿನಂತಿಸುತ್ತೇನೆ. ಕೂಡಲ ಸಂಗಮ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಹುನಗಂದ ತಾಲೂಕಿನ ಒಂದು ಪುಣ್ಯಕ್ಷೇತ್ರ. ಇದು ಲಿಂಗಾಯತರ ಪಾಲಿಗೆ ಅದ್ವಿತೀಯ ತೀರ್ಥಕ್ಷೇತ್ರವಾಗಿದ್ದು ಇದನ್ನು ದಕ್ಷಿಣದ ಕಾಶಿ ಎಂದೇ ಕರೆಯಬಹುದು. ಭಕ್ತಿ ಭಂಡಾರಿ ಶ್ರೀ ಬಸವೇಶ್ವರ ಐಕ್ಯಗೊಂಡಿರುವಂತಹ ಪುಣ್ಯ ಸ್ಥಳವಾಗಿದೆ.
ಬಸವೇಶ್ವರನವರು ವಿದ್ಯಾಭ್ಯಾಸ ಹಾಗೂ ಐಕ್ಯರಾಗಿ ಸಮಾಧಿ ಹೊಂದಿರುವ ಪುಣ್ಯಕ್ಷೇತ್ರವೇ ಈ ಕೂಡಲ ಸಂಗಮ. ಈ ಕ್ಷೇತ್ರದಲ್ಲಿ ಬಸವೇಶ್ವರರ ಆರಾಧ್ಯ ದೈವ ಕೂಡಲ ಸಂಗಮ ದೇವರ ದೇವಸ್ಥಾನವೂ ಕೂಡ ಇದೆ. ಬಸವೇಶ್ವರರು ತಮ್ಮ ಎಲ್ಲ ವಚನಗಳನ್ನು ಈ ಕೂಡಲ ಸಂಗಮನ ದೇವನಿಗೆ ಅಂಕಿತ ಮಾಡಿದ್ದಾರೆ. ಇಲ್ಲಿ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳು ಸೇರಿದ್ದರಿಂದ ಇದನ್ನ ತ್ರಿವೇಣಿ ಸಂಗಮ ಎಂದೇ ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಇಂಥ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ಕೊಡುವಂತಹ ಎಲ್ಲ ಭಕ್ತರು ತಮ್ಮ ದೇಹ ಮತ್ತು ಆತ್ಮ ಒಂದಾಗುತ್ತದೆ ಎಂದು ನಂಬಿದ್ದಾರೆ. 12ನೇ ಶತಮಾನದಲ್ಲಿ ಜಾತವೇದ ಮುನಿಗಳು ಇಲ್ಲಿ ವಿದ್ಯಾಕೇಂದ್ರ ಸ್ಥಾಪಿಸಿದ್ದರು ಎಂದು ಇತಿಹಾಸ ಸಾರುತ್ತದೆ. ಕ್ರಾಂತಿಯೋಗಿ ಬಸವೇಶ್ವರರು, ಚನ್ನಬಸವಣ್ಣ, ಅಕ್ಕನಾಗಮ್ಮ ಮೊದಲಾದ ಮಹಾಮಹಿರ ಶಿಕ್ಷಣವಾಗಿದ್ದು ಈ ಕ್ಷೇತ್ರದಲ್ಲೇ. ಕಲ್ಯಾಣದಲ್ಲಿ ಬಿಜ್ಜಳನ ಮಂತ್ರಿಯಾಗಿದ್ದ ಬಸವಣ್ಣನವರು ಕಲ್ಯಾಣ ಕ್ರಾಂತಿಯ ಬಳಿಕ ಸಂಗಮಕ್ಕೆ ಮರಳಿ ಇಲ್ಲಿಯೇ ಐಕ್ಯರಾಗಿದ್ದರೆಂದು ಇತಿಹಾಸ ತಿಳಿಸುತ್ತದೆ. ಹೀಗಾಗಿ ಈ ಕ್ಷೇತ್ರ ಶಿವಶರಣರಿಗೆ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರವಾಗಿದೆ. ಮಹಾಮಹಿಮ ಸಂಗನ ಬಸವಣ್ಣನ ಪಾದಸ್ಪರ್ಶದಿಂದ ಅವಿಮುಕ್ತ ಕ್ಷೇತ್ರವಾಗಿದೆ ಎಂದು ಅಕ್ಕಮಹಾದೇವಿ ನುಡಿದ ಪ್ರಕಾರ ಕೂಡಲ ಸಂಗಮವು ಬಸವಣ್ಣನವರ ವಿದ್ಯಾಭೂಮಿ, ತಪೋಭೂಮಿ, ಕರ್ಮಭೂಮಿ ಹಾಗೂ ಐಕ್ಯಭೂಮಿಯಾಗಿದೆ. ಇಷ್ಟು ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಚಾಲುಕ್ಯ ಶೈಲಿಯ ಸಂಗಮೇಶ್ವರ ದೇವಾಲಯವಿದೆ. ನದಿಯ ದಡದಲ್ಲಿರುವ ಕಲ್ಲು ಕಟ್ಟಡದ ಈ ದೇವಾಲಯದ ಮೇಲೆ ಗಾರೆಗಚ್ಚಿನ ಗೋಪುರಗಳಿವೆ. ಪ್ರತಿ ಗೋಪುರದ ಮೇಲೂ ಕಳಶವಿದೆ. ವಿಶಾಲವಾದ ಪ್ರಕಾರವುಳ್ಳ ದೇವಾಲಯ ನಯನ ಮನೋಹರವಾಗಿದೆ. ಇಲ್ಲಿನ ಪ್ರಧಾನ ಗರ್ಭಗುಡಿಯಲ್ಲಿ ಸುಂದರ ಶಿವಲಿಂಗವಿದೆ. ಮೂಲವಾಗಿ ಇಲ್ಲಿನ ದೇಗುಲದಲ್ಲಿ ಮುಖ್ಯ ಆಲಯ, ನವರಂಗ ಮತ್ತು ಮುಖಮಂಟಪವನ್ನು ಕಾಣಬಹುದು. ನೀಲಮ್ಮ, ಬಸವಣ್ಣ ಹಾಗೂ ಗಣಪತಿಯ ವಿಗ್ರಹವನ್ನು ನವರಂಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಅದನ್ನು ಸಂಗಮೇಶ್ವರ ಅಥವಾ ಸಂಗಮನಾಥ ಎಂದು ಕರೆಯಲಾಗುತ್ತದೆ. ಅಲ್ಲದೆ ನದಿಯ ಒಂದು ಭಾಗದಲ್ಲಿ ಲಿಂಗವಿರುವ ಕಲ್ಲು ಮಂಟಪವಿದ್ದು ನೀರಿನಲ್ಲಿ ಮುಳುಗದಂತೆ ಅದರ ಸುತ್ತಲೂ ಕಾಂಕ್ರೀಟ್ನಿಂದ ಒಂದು ಕೊಳವೆ ಆಕಾರದ ಬಾವಿಯನ್ನ ನಿರ್ಮಿಸಲಾಗಿದೆ. ಎಲ್ಲ ವರ್ಗದವರಿಗೂ ಬೇಕಾದ ಪರಮೇಶ್ವರನನ್ನು ಕಾಣಲು ಎಲ್ಲ ಕಾಲದಲ್ಲಿಯೂ ಇಲ್ಲಿ ಭಕ್ತರು ಸಮಾವೇಶಗೊಳ್ಳುತ್ತಾರೆ. ಅದರಲ್ಲೂ ಸಂಕ್ರಾಂತಿ, ಮಹಾಶಿವರಾತ್ರಿ ದಿನಗಳಲ್ಲಿ ಇಲ್ಲಿ ಸಹಸ್ರಾರು ಭಕ್ತರು ಆಗಮಿಸುವ ಈ ತಾಣ ಬಾಗಲಕೋಟೆಯ ಜಿಲ್ಲೆಯ ಆಲಮಟ್ಟಿಯಿಂದ ಕೇವಲ 15 ಕಿಲೋಮೀಟರ್ ಅಂತರದಲ್ಲಿದೆ. ಹಾಗೆಯೇ ಕೂಡಲ ಸಂಗಮದಿಂದ ಪಟ್ಟದಕಲ್ಲು ಕೇವಲ 48 ಕಿಲೋಮೀಟರ್ ದೂರದಲ್ಲಿದ್ದರೆ ಐಹೊಳೆ 34 ಕಿಲೋಮೀಟರ್ ದೂರದಲ್ಲಿದೆ. ಪ್ರಸಿದ್ಧ ಗುಹಾಂತರ ದೇವಾಲಯ ಹೊಂದಿರುವಂತಹ ಬಾದಾಮಿ 70 ಕಿಲೋಮೀಟರ್ ದೂರದಲ್ಲಿದ್ದರೆ ಅತ್ಯಂತ ಪ್ರಾಚೀನ ದೇವಾಲಯಗಳನ್ನು ಹೊಂದಿರುವಂತಹ ಮಹಾಕೂಟ ಕೇವಲ 59 ಕಿಲೋಮೀಟರ್ ದೂರದಲ್ಲಿದೆ. ಕೂಡಲ ಸಂಗಮ ಸುಕ್ಷೇತ್ರಕ್ಕೆ ಮಕರ ಸಂಕ್ರಾಂತಿಯಂದು ಲಕ್ಷಾಂತರ ಜನರು ಇಲ್ಲಿಗೆ ಬಂದು ಪುಣ್ಯ ಸ್ನಾನ ಜೊತೆಗೆ ಶ್ರೀ ಸಂಗಮೇಶ್ವರ ಹಾಗೂ ಬಸವೇಶ್ವರ ದರ್ಶನಕ್ಕಾಗಿ ಹಲವಾರು ದೇಶ ವಿದೇಶಗಳಿಂದ ಇಲ್ಲಿ ಜನರು ಭಾಗವಹಿಸುತ್ತಾರೆ. ನಿತ್ಯ ಪೂಜೆ ಹಾಗೂ ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆಯೂ ಕೂಡ ಇಲ್ಲಿ ಜರುಗುತ್ತದೆ.